ಉಡುಪಿ ಜಿಲ್ಲೆಯ ಹಲವೆಡೆ ನಿನ್ನೆ ಮಧ್ಯಾಹ್ನದಿಂದ ಧಾರಾಕಾರ ಮಳೆಯಾಗಿದೆ. ಈ ಅಕಾಲಿಕ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಉಡುಪಿ ಜಿಲ್ಲೆಯ ಹಲವೆಡೆ ನಿನ್ನೆ ಮಧ್ಯಾಹ್ನದಿಂದ ಧಾರಾಕಾರ ಮಳೆಯಾಗುತ್ತಿತ್ತು. ದಿಢೀರ್ ಸುರಿದ ವರ್ಷಧಾರೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಿಲ್ಲೆಯ ಹೆಬ್ರಿ ಸುತ್ತಮುತ್ತ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಹಾಲಾಡಿ, ಬಸರೂರು, ಬೆಳ್ವೆ, ಗೋಳಿಯಂಗಡಿ ಮುಂತಾದ ಕಡೆ ಭಾರೀ ಮಳೆಯಾದ ಬಗ್ಗೆ ವರದಿಯಾಗಿದೆ. ಅಕಾಲಿಕ ಮಳೆಯಿಂದ ಈಗಾಗಲೇ ನಿಗದಿಯಾಗಿದ್ದ ಸಭೆ ಸಮಾರಂಭಗಳಿಗೆ ಅಡಚಣೆ ಉಂಟಾಗಿದ್ದಂತೂ ಸತ್ಯ. ಕಾರಣ ಏನಂದರೆ ಅರಬ್ಬಿ ಸಮುದ್ರದಲ್ಲಿ ಉಂಟಾಗಿರುವಂತಹ ವಾಯುಭಾರ ಕುಸಿತ ಇರಬಹುದು. ಇವೆಲ್ಲ ಕಾರಣದಿಂದ ಕೇವಲ ಉಡುಪಿ ಜಿಲ್ಲೆ ಅಂತಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ ಈ ಪ್ರದೇಶದಲ್ಲೂ ಕೂಡ ಒಳ್ಳೆಯ ಮಳೆಯಾಗಿತ್ತು. ಆದರೆ ಏನು ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡಿಕೊಂಡಿದ್ರು ಇದು ಬಹಳಷ್ಟು ದೊಡ್ಡ ತೊಂದರೆ ಕೊಟ್ಟಿದೆ. ಯಾಕೆಂದರೆ ಈ ಒಂದು ಸುಡು ಬಿಸಿಲುಗಾಲದಲ್ಲಿ ಕೂಡ ಯಾವುದೇ ರೀತಿಯಾದ ಮಳೆಯ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಜನ. ಆದರೆ ನಿನ್ನೆ ದಿವಸಕ್ಕೆ ಅತಿ ಹೆಚ್ಚು ಫಂಕ್ಷನ್ಗಳು ಅರೇಂಜ್ ಆಗಿತ್ತು. ಆದರೆ ಈ ಥರ ಒಂದು ಮಳೆ ಬಂದಿರೋದ್ರಿಂದ ಸ್ವಲ್ಪ ಅಡಚಣೆ ಆಗಿದೆ.